ಮಳೆಗಾಲದಲ್ಲಿ ಪ್ರತಿ ವರ್ಷ ಇಲ್ಲಿ ನೆರೆ ಬರ್ತದೆ. ಟಾಯ್ಲೆಟ್ನ ವ್ಯವಸ್ಥೆ ಕೂಡ ಆಗಬೇಕಂತ ಹಲವು ವರ್ಷಗಳಿಂದ ಕೇಳ್ತಾ ಇದ್ದೇವೆ. ಅಲ್ಲಿ ತಡೆಗೋಡೆ ಆಗಬೇಕು, ಅದು ನೀರಿನ ರಭಸಕ್ಕೆ ಹೋಗಿದೆ ಎಲ್ಲ. ಅದನ್ನು ತಾಲೂಕು ಪಂಚಾಯತಿನ ಯುವಾದ ನವೀನ್ ಭಂಡಾರಿಯವರ ಹತ್ರ ಹೇಳಿದ್ದೇವೆ. ಅದಕ್ಕೆ ಅವರು ತಕ್ಷಣ ಸ್ಪಂದಿಸುವಂಥ ಕೆಲಸ ಮಾಡ್ತೇನೆ, ಅದನ್ನು ಸರಿ ಮಾಡಿ ಕೊಡ್ತೇನೆ ಅಂತ ಹೇಳುವ ಭರವಸೆಯನ್ನು ಕೊಟ್ಟಿದ್ದಾರೆ. ಟಾಯ್ಲೆಟ್ನ ವ್ಯವಸ್ಥೆ, ಹೆಂಗಸರಿಗೆಲ್ಲ ಡ್ರೆಸ್ ಚೇಂಜ್ ಮಾಡುವ ವ್ಯವಸ್ಥೆ ಎಲ್ಲ ಆಗಬೇಕಂತ ಹೇಳಿದರು. ಟೆಂಪರರಿ ಟಾಯ್ಲೆಟ್, ಬಾತ್ರೂಮಿನ ಮಹಿಳೆಯರಿಗೆಲ್ಲ ಡ್ರೆಸ್ ಚೇಂಜ್ ಮಾಡುವ ವ್ಯವಸ್ಥೆ, ವೈದಿಕರಿಗೆಲ್ಲ ಡ್ರೆಸ್ ಚೇಂಜ್ ಮಾಡುವ ವ್ಯವಸ್ಥೆಯನ್ನು ಟೆಂಪರರಿಯಾಗಿ ಇಲ್ಲಿ ಮಾಡಿಕೊಡ್ತೇನೆ ಅಂತ ಹೇಳುವ ಭರವಸೆಯನ್ನು ಕೊಟ್ಟಿದ್ದೇನೆ. ಅಶ್ವತ್ಥಕಟ್ಟೆಯ ಕೆಲಸ ಆಗಬೇಕು ನೋಡಿ, ಅದು ಬಂದಣಿಗೆಯಲ್ಲೆಲ್ಲ ತುಂಬಿದೆ, ಅದನ್ನೆಲ್ಲ ತೆಗೆದು ಅದು ಇವರ ಹತ್ರ ಎಲ್ಲ ಹೇಳ್ತೇನೆ. ಈಗ ಕಾರ್ಯಕರ್ತರ ಹತ್ರ ನನ್ನ ಖುಷಿ ಪ್ರಕಾರ ಬಂದದ್ದಲ್ಲ, ಅವರ ಬೇಡಿಕೆ ಅಂತಲೇ ನಾನು ಬಂದದ್ದು. ಮನಮೋಹನ್ ಅವರ ತಂಡ ಸ್ಪಂದಿಸ್ತದೆ, ಭಕ್ತರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಸಹಕರಿಸ್ತಾರೆ ಅಂತ ಹೇಳುವ ನಂಬಿಕೆ ನನಗುಂಟು. ನೋಡಿ, ಬರುವ ರಸ್ತೆಗಳೆಲ್ಲ ಸರಿಯಾಗಿಲ್ಲ. ಕಳೆದ ಸಲ ನಮ್ಮ ಶಾಸಕರಾದ ಅಶೋಕ್ ಕುಮಾರ್ ಅವರು 15 ಲಕ್ಷ ಕಾಂಕ್ರೀಟಿಗೆ ಇಟ್ಟು ಅಲ್ಲಿ ಕಾಂಕ್ರೀಟೀಕರಣ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಈ ಅಶ್ವತ್ಥ ಕಟ್ಟೆ ಎಲ್ಲ, ಅದು ಕಟ್ಟೆ ಎಲ್ಲ ಹೋಗಿದೆ, ಅದನ್ನೆಲ್ಲ ಹೊಸತು ಮಾಡಬೇಕು. ಹತ್ತೂರುಡೆಯ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಜಾತ್ರೆಯೇ ಒಂದು ವಿಶೇಷ ಆಗಿದ್ದರೆ, ಆ ಜಾತ್ರೆಯ ಸಂದರ್ಭದಲ್ಲಿ ನಡೆಯುವಂತಹ ಶ್ರೀ ಮಹಾಲಿಂಗೇಶ್ವರ ದೇವರ ಅವಭೃತ ಸ್ನಾನ ಕೂಡ ಇನ್ನೊಂದು ವಿಶೇಷ. ಪುತ್ತೂರಿನಿಂದ ಸರಿಸುಮಾರು 10-17 ಕಿಲೋಮೀಟರ್ ದೂರದಲ್ಲಿರುವಂತಹ ವೀರಮಂಗಲಕ್ಕೆ ಬಂದು ಇಲ್ಲಿನ ನದಿ ತಟದಲ್ಲಿ ಅವಭೃತವನ್ನು ಕೈಗೊಳ್ಳುವಂತಹ ಒಂದು ಕ್ಷಣವನ್ನು ಕಣ್ತುಂಬಿಕೊಳ್ಳುವುದಕ್ಕೆ ಸಹಸ್ರಾರು ಮಂದಿ ಭಕ್ತ ಸಮೂಹ ಕಾತರರಾಗಿರ್ತಾರೆ. ಸೊ ಹಾಗಿದ್ದಾಗ ಈ ಒಂದು ಅವಭೃತಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನು ದೇವಸ್ಥಾನದ ವತಿಯಿಂದ ಹಾಗೂ ಇಲ್ಲಿನ ಸ್ಥಳೀಯ ಭಕ್ತರ ಸಹಕಾರದಿಂದ ಅದನ್ನು ಪ್ರತಿ ವರ್ಷವೂ ಕೂಡ ಮಾಡಿಕೊಂಡು ಬರಲಾಗ್ತಾ ಇದೆ. ಹಾಗೆ ಇನ್ನೇನು ಪುತ್ತೂರು ಜಾತ್ರೆ ಸಮೀಪಿಸ್ತಾ ಇದೆ. ಹಾಗಿದ್ದಾಗ ಈ ಬಾರಿಯ ಅವಭೃತಕ್ಕೆ ಯಾವ ರೀತಿಯ ಸಿದ್ಧತೆಗಳನ್ನು ಈ ವೀರಮಂಗಲದಲ್ಲಿ ಮಾಡಲಾಗಿದೆ, ಜೊತೆಗೆ ಬಿಸಿಲಿನ ತಾಪ ಬಹಳಷ್ಟು ಏರ್ತಾ ಇದೆ. ಸೊ ನೀರೆಲ್ಲವೂ ಕೂಡ ಆವಿಯಾಗ್ತಾ ಇದೆ. ಸೊ ಹಾಗಿದ್ದಾಗ ಇಲ್ಲಿ ಈ ಹೊಳೆಯಲ್ಲಿ ನೀರಿನ ಒಂದು ಪ್ರಮಾಣ ಎಷ್ಟಿದೆ, ಇದಕ್ಕೆ ಏನೆಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದನ್ನು ಒಂದು ಪರಿಶೀಲನೆ ಮಾಡುವಂತಹ ಸಲುವಾಗಿ ಇವತ್ತು ಪುತ್ತೂರು ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರ ನೇತೃತ್ವದಲ್ಲಿ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರು, ಕಾರ್ಯನಿರ್ವಹಣಾಧಿಕಾರಿಯಾಗಿರುವಂತಹ KV ಶ್ರೀನಿವಾಸ್ ಅವರು, ಅದೇ ರೀತಿ ಕಚೇರಿ ವ್ಯವಸ್ಥಾಪಕರಾಗಿರುವಂತಹ ಹರೀಶ್ ಶೆಟ್ಟಿ ಅವರು, ಹಾಗೆಯೇ ಇಲ್ಲಿನ ಸ್ಥಳೀಯರು ಕೂಡ ಎಲ್ಲರೂ ಕೂಡ ಬಂದು ಪರಿಶೀಲನೆಯನ್ನು ನಡೆಸಿದ್ದಾರೆ. ಸೊ ಅವರಿಗೆ ಏನು ವಿಚಾರಗಳು ಇಲ್ಲಿ ಕಂಡು ಬಂದಿದೆ ಅಥವಾ ಈ ಬಾರಿಯ ಜಾತ್ರೆಗೆ ಸಂಬಂಧಪಟ್ಟ ಹಾಗೆ ಏನು ಹೊಸ ವ್ಯವಸ್ಥೆಗಳನ್ನು ಅವರು ಮಾಡಿಕೊಳ್ತಾರೆ ಎಲ್ಲವನ್ನು ಕೂಡ ನಾವು ಕೇಳ್ಕೊಂಡು ಬರೋಣ. ಈಗ ಪುತ್ತೂರು ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾಗಿರುವಂತಹ ಪಂಜಗುಡ್ಡ ಈಶ್ವರ ಭಟ್ಟ ಆಗಿರ್ಬೋದು, ಹಾಗೆಯೇ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರು, ಜೊತೆಗೆ ಕಾರ್ಯನಿರ್ವಹಣಾಧಿಕಾರಿಗಳು, ಮ್ಯಾನೇಜರ್ ಆಗಿರ್ಬೋದು, ಜೊತೆಗೆ ಸ್ಥಳೀಯರೆಲ್ಲರೂ ಕೂಡ ಇಲ್ಲಿ ಒಂದು ಬಂದಿದ್ದಾರೆ. ಒಂದು ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನು ಅವಲೋಕನ ಮಾಡಿದ್ದಾರೆ. ಸೊ ಹಾಗಿದ್ದಾಗ ಹೇಗೆ ವ್ಯವಸ್ಥೆಗಳು ಅಂದರೆ ಪ್ರತಿ ವರ್ಷವೂ ಕೂಡ ಈ ಒಂದು ಅವಭೃತ ಸ್ನಾನಕ್ಕೆ ಸಹಸ್ರಾರು ಮಂದಿ ಭಕ್ತಾದಿಗಳು ಬಂದು ಪಾಲ್ಗೊಳ್ತಾರೆ. ಸೊ ಈ ಬಾರಿ ಏನಾದರೂ ಹೊಸ ವಿಚಾರಗಳಿದೆಯಾ ಅಥವಾ ಈ ಬಾರಿಯ ಒಂದು ನೀರಿನ ಪ್ರಮಾಣ ಹೇಗಿದೆ ಎಲ್ಲವನ್ನು ಕೂಡ ಕೇಳೋಣ ಅನ್ನುವಂಥದ್ದು. ಸರ್ ನಮಸ್ತೆ. ನಮಸ್ತೆ. ಹೇಗಿದೆ ಸರ್ ಈಗ? ಇವತ್ತು ನಮಗೆ ನಮ್ಮ ಈ ಕಟ್ಟೆ ಸಮಿತಿ ಅಧ್ಯಕ್ಷರಾದ ಮನೋಹರವರು, ವಿಶ್ವನಾಥರವರು ಮತ್ತು ನಮ್ಮ ಆಶಾ ಅವರು, ಇವರೆಲ್ಲ ನಮಗೆ ಈ ಒಂದು 15-20 ದಿವಸದ ಮೊದಲೇ ಕರೆ ಮಾಡಿ, ಸರ್ ಇಲ್ಲಿನ ತಡೆಗೋಡೆ ಎಲ್ಲ ಹೋಗಿದೆ, ಇಲ್ಲಿ ಕ್ಲೀನ್ ಮಾಡಬೇಕು, ಸ್ವಚ್ಛತೆ ಮಾಡಬೇಕಂತೇಳಿ ತಿಳಿಸಿದರು. ನನಗೆ ಮೊನ್ನೆ ಬರಲಿಕ್ಕೆ ಆಗಲಿಲ್ಲ. ಮೊನ್ನೆ ನಾನು ಬರುವಾಗ ಅವರು ಬೇರೆ ಕಡೆ ಹೋಗಿದ್ದರು, ನಾನು ಆಗ ಅವರು ಸಿಕ್ಕಲಿಲ್ಲ. ಮತ್ತು ಪುನಃ ಅವರು ಇದ್ದೇ ಅಂದರೆ ಅವರಿಗೆ ಎಷ್ಟೋ ವರ್ಷದ ಅನುಭವ ಉಂಟು ಇಲ್ಲಿ. ನಮ್ಮದು ಇವತ್ತು ಹೊಸ ಕಮಿಟಿ, ಕಳೆದ ಸಲ ಕೂಡ ನಾನು ಬಂದಿದ್ದೇನೆ. ಆದರೆ ಇಲ್ಲಿನ ವ್ಯವಸ್ಥೆ ಬಗ್ಗೆ ಸರಿಯಾದ ವ್ಯವಸ್ಥೆಗಳಿಲ್ಲ, ಇಲ್ಲಿ ಟಾಯ್ಲೆಟ್ನ ವ್ಯವಸ್ಥೆ ಎಲ್ಲ ಇಲ್ಲ ಇಲ್ಲಿ. ಆದ ಕಾರಣ ನಾನು ಈ ನಮ್ಮ ಕಾರ್ಯನಿರ್ವಹಣಾಧಿಕಾರಿಯನ್ನು, ವ್ಯವಸ್ಥಾಪಕರನ್ನು, ನಮ್ಮ ಮಿತ್ರರನ್ನು ಎಲ್ಲ ಕರೆದುಕೊಂಡು ಇಲ್ಲಿ ಬಂದೆ. ಇವತ್ತು ಇಲ್ಲಿ ಬಂದು ಅವರ ಬೇಡಿಕೆ ಏನಂತ ಕೇಳಿದೆ. ಮತ್ತು ಇಲ್ಲಿ ಸ್ವಚ್ಛತೆ ಆಗಬೇಕು ಮೊದಲು. ಇನ್ನು ಕೆಲವೇ ದಿನಗಳಲ್ಲಿ ಒಂದು 2-3 ತಾರೀಕಿನಂದು ಇಲ್ಲಿ ನಾವು ಹಿಟೇಚ್ ಹಾಕಿ ಇಲ್ಲಿ ಸ್ವಚ್ಛತೆ ಮಾಡುವಂಥ ಕೆಲಸ ಮಾಡ್ತೇವೆ.
ಮತ್ತು ಅಲ್ಲಿ ತಡೆಗೋಡೆ ಆಗಬೇಕು, ಅದು ನೀರಿನ ರಭಸಕ್ಕೆ ಹೋಗಿದೆ ಎಲ್ಲ. ಮೊದಲು ಅದಕ್ಕೆ ಚಿಟ್ಟೆ ಅಂತ ಆದರೆ ಭಾರಿ ಚೆಂದ ಇತ್ತು, ಆದರೆ ಅದು ಈಗ ಮುರಿದು ಬಿದ್ದಿದೆ. ಅದನ್ನು ತಾಲೂಕು ಪಂಚಾಯತಿನ ಆದ ನವೀನ್ ಭಂಡಾರಿಯವರ ಹತ್ರ ಹೇಳಿದ್ದೇವೆ. ಅದಕ್ಕೆ ಅವರು ತಕ್ಷಣ ಸ್ಪಂದಿಸುವಂಥ ಕೆಲಸ ಮಾಡ್ತೇನೆ, ಅದನ್ನು ಸರಿ ಮಾಡಿ ಕೊಡ್ತೇನೆ ಅಂತ ಹೇಳುವ ಭರವಸೆಯನ್ನು ಕೊಟ್ಟಿದ್ದಾರೆ. ಅಂದರೆ ಅದು ತಾಲೂಕು ಪಂಚಾಯತಿಯಿಂದ ಆದ ತಡೆಗೋಡೆ. ಅದಲ್ಲದೆ ಇಲ್ಲಿ ಟಾಯ್ಲೆಟ್ನ ವ್ಯವಸ್ಥೆ, ಹೆಂಗಸರಿಗೆಲ್ಲ ಡ್ರೆಸ್ ಚೇಂಜ್ ಮಾಡುವ ವ್ಯವಸ್ಥೆ ಎಲ್ಲ ಆಗಬೇಕಂತ ಹೇಳಿದರು. ಇವತ್ತು ನಾಳೆಯಲ್ಲಿ ಇಲ್ಲಿ ವ್ಯವಸ್ಥೆ ಇದಕ್ಕೆ ಸಾಧ್ಯ ಇಲ್ಲ. ತಕ್ಷಣ ನಾವು ಈಗ ಇನ್ನು ಸಾಧಾರಣ 15-14ನೇ ತಾರೀಕಿನಂದು ಇಲ್ಲಿ ಟೆಂಪರರಿ ಟಾಯ್ಲೆಟ್ ಬಾತ್ರೂಮಿನ ಮಹಿಳೆಯರಿಗೆಲ್ಲ ಡ್ರೆಸ್ ಚೇಂಜ್ ಮಾಡುವ ವ್ಯವಸ್ಥೆ, ವೈದಿಕರಿಗೆಲ್ಲ ಡ್ರೆಸ್ ಚೇಂಜ್ ಮಾಡುವ ವ್ಯವಸ್ಥೆಯನ್ನು ಟೆಂಪರರಿಯಾಗಿ ಇಲ್ಲಿ ಮಾಡಿಕೊಡ್ತೇನೆ ಅಂತ ಹೇಳುವ ಭರವಸೆಯನ್ನು ಕೊಟ್ಟಿದ್ದೇನೆ. ಅದಲ್ಲದೆ ಈಗ ಒಂದು 3-4 ದಿವಸದಲ್ಲಿ ಇಟಚ್ ಕೆಲಸ ಮಾಡಿ ಇಲ್ಲಿ ಸ್ವಚ್ಛತೆಯನ್ನು ಮಾಡಿ ಎಲ್ಲ ಕ್ಲೀನಿಂಗ್ ವ್ಯವಸ್ಥೆಯನ್ನು ಒಂದು ಅಚ್ಚುಕಟ್ಟಾಗಿ ಮಾಡ್ತೇವೆ. ಮುಂದಿನ ದಿವಸಗಳಲ್ಲಿ ಬರುವ ವರ್ಷ ನಮ್ಮ ಅಭಿವೃದ್ಧಿಯ ವಿಚಾರಕ್ಕೆ ಬರುವಾಗ ಇಲ್ಲಿ ಕೆಲವು ಕೆಲಸ ಕಾರ್ಯಗಳು ಆಗಲಿಕ್ಕುಂಟು. ಅಶ್ವತ್ಥಕಟ್ಟೆಯ ಕೆಲಸ ಆಗಬೇಕು ನೋಡಿ, ಅದು ಬಂದಣಿಗೆಯಲ್ಲೆಲ್ಲ ತುಂಬಿದೆ, ಅದನ್ನೆಲ್ಲ ತೆಗೆದು ಅದು ಇವರ ಹತ್ರ ಎಲ್ಲ ಹೇಳ್ತೇನೆ. ಈಗ ಕಾರ್ಯಕರ್ತರ ಹತ್ರ ಅವರು ಒಳ್ಳೆ ಹುಮ್ಮನಸ್ಸಿಂದ ಇಲ್ಲಿದ್ದಾರೆ. ಅವರ ಈಗ ನಾನು ನನ್ನ ಖುಷಿ ಪ್ರಕಾರ ಬಂದದ್ದಲ್ಲ, ಅವರ ಬೇಡಿಕೆ ಅಂತಲೇ ನಾನು ಬಂದದ್ದು. ಆದ ಕಾರಣ ಇಲ್ಲಿ ಎಂತ ಇದ್ದರೂ ಮನಮೋಹನ್ ಅವರ ತಂಡ ಸ್ಪಂದಿಸ್ತದೆ, ಭಕ್ತರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಸಹಕರಿಸ್ತಾರೆ ಅಂತ ಹೇಳುವ ನಂಬಿಕೆ ನನಗುಂಟು. ಈ ಮೊದಲು ಕೂಡ ಸಹಕರಿಸಿದ್ದಾರೆ. ಅವರ ಎಂಥ ಬೇಡಿಕೆ ಉಂಟು ಅದನ್ನು ಈಡೇರಿಸುವುದು ನಮ್ಮ ಕರ್ತವ್ಯ. ಈಗ 18ರಂದು ದೇವರಿಲ್ಲಿಗೆ ಜಲಕಕ್ಕೆ ಬರುವ ಸಂದರ್ಭದಲ್ಲಿ ಈಗ ತಾತ್ಕಾಲಿಕವಾಗಿ ಏನು ವ್ಯವಸ್ಥೆ ಬೇಕು ಅದನ್ನು ನಮ್ಮ ವ್ಯವಸ್ಥಾಪನಾ ಸಮಿತಿಯು ಮಾಡ್ತೇವೆ. ಭಕ್ತರ ಒಂದು ಬೇಡಿಕೆಗಳಿಗೆ ಎಲ್ಲ ಸ್ಪಂದಿಸುವಂಥ ಕೆಲಸವನ್ನು ನಮ್ಮ ವ್ಯವಸ್ಥಾಪನಾ ಸಮಿತಿ ಮಾಡ್ತದೆ. ಈಗ ನೀರಿನ ಪ್ರಮಾಣ ಅಂದರೆ ಈಗ ಅವಭೃತಕ್ಕೆ ಬೇಕಾದಾಗಿ ನೀರಿನ ಸಂಗ್ರಹ ಇರುತ್ತಾ, ಹೇಗೆ ಅದಕ್ಕೆ? ನೋಡಿ, ಕಳೆದ ಸಲ ಕೂಡ ನೀರಿನ ವ್ಯವಸ್ಥೆ ಇರಲಿಲ್ಲ, ಸ್ವಲ್ಪ ಕಡಿಮೆ ಇತ್ತು. ಈಗ ಕೂಡ ಬಿಸಿಲಿನ ತಾಪ ಜಾಸ್ತಿ ಇದೆ, 38ರಿಂದ 40 ಡಿಗ್ರಿ ಇದೆ ಅಂತ ಈಗ ಸಲ. ಅದಕ್ಕೆ ನಮ್ಮ ಮನೋಹರ್ ಅವರ ತಂಡ ಅವರು ವರ್ಷಕ್ಕೂ ಕೂಡ ಇಲ್ಲಿ ಒಂದು ಕಟ್ಟ ಹಾಕಿ ನೀರು ತುಂಬಿಸುವಂಥ ಕೆಲಸವನ್ನು ಮಾಡ್ತಾರೆ ಅಲ್ಲ ಮನೋಹರ? ಈ ಸಲ ಕೂಡ ಭಕ್ತಾದಿಗಳೇ ಅವರೆಲ್ಲ ಸೇರಿ ಆ ವ್ಯವಸ್ಥೆಯನ್ನು ಮಾಡ್ತೇವೆ ಅಂತ ಹೇಳಿ ನಮಗೆ ಭರವಸೆ ಕೊಟ್ಟಿರ್ತಾರೆ. ಆ ವ್ಯವಸ್ಥೆಯನ್ನು ಅವರು ಮಾಡಿಯೇ ಮಾಡ್ತಾರೆ. ಅದರ ಜೊತೆಗೆ ಈಗ ಒಂದಷ್ಟು ವ್ಯವಸ್ಥೆಗಳ ಬಗ್ಗೆ ಹೇಳಿದರೆ, ಮೂಲಭೂತ ಶೌಚಾಲಯ ಇರ್ಬೋದು, ಬಟ್ಟೆ ಬದಲಾಯಿಸುವ ಕೊಠಡಿ ಇರ್ಬೋದು, ಅದರ ಜೊತೆಗೆ ಏನಾದರೂ ಹೊಸತನ್ನು ಮಾಡುವಂಥ ಚಿಂತನೆಗಳು ಅಥವಾ ಏನಾದರೂ ಸಲಹೆಗಳು, ಸಹಕಾರಗಳು ಬಂದಿದೆಯಾ ಹೇಗೆ ಅಂತ? ಸಹಕಾರ ಎಲ್ಲ ಬರಲಿಲ್ಲ, ಆದರೆ ಹೆಚ್ಚಿನವರು ಇಲ್ಲಿ ಹೇಳ್ತಾರೆ ನೋಡಿ, ಬರುವ ರಸ್ತೆಗಳೆಲ್ಲ ಸರಿಯಾಗಿಲ್ಲ. ಕಳೆದ ಸಲ ನಮ್ಮ ಶಾಸಕರಾದ ಅಶೋಕ್ ಕುಮಾರ್ ಅವರು 15 ಲಕ್ಷ ಕಾಂಕ್ರೀಟಿಗೆ ಇಟ್ಟು ಅಲ್ಲಿ ತಕ್ಷಣ ಅದನ್ನು ಕಾಂಕ್ರೀಟೀಕರಣ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅದಲ್ಲದೆ ಇಲ್ಲಿ ಈ ಅಶ್ವತ್ಥ ಕಟ್ಟೆ ಎಲ್ಲ ಹೋಗಿದೆ, ಅದನ್ನೆಲ್ಲ ಹೊಸತು ಮಾಡಬೇಕು. ಮತ್ತು ಮೊದಲು ಈಗ ಇಲ್ಲಿ ಟಾಯ್ಲೆಟ್ ಬಾತ್ರೂಮಿನ ವ್ಯವಸ್ಥೆ ಆಗಬೇಕಾದ್ದು. ಮತ್ತು ಇಲ್ಲಿ ಹೆಚ್ಚಿನ ಕೆಲಸ ಏನು ನಮಗೆ ಕಾಣುವುದಿಲ್ಲ. ಎಲ್ರಿಗೂ ಹೆಚ್ಚಿನವರಿಗೆ, ಅದರಲ್ಲಿಯೂ ಮಹಿಳೆಯರಿಗೆ ಟಾಯ್ಲೆಟ್ ಬಾತ್ರೂಮಿನ ವ್ಯವಸ್ಥೆ ಆಗಲೇಬೇಕು. ಮತ್ತು ನೀರು ತುಂಬಿಸುವಂಥ ಕೆಲಸವನ್ನು ಅದು ಭಕ್ತಾದಿಗಳು ಮಾಡ್ತಾರೆ. ಅದಕ್ಕೆ ಬೇರೆ ವ್ಯವಸ್ಥೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಬೇರೆ ಎಂಥ ದೊಡ್ಡ ಕೆಲಸ ಕಾಣುವುದಿಲ್ಲ ಇಲ್ಲಿ. ಮಹಾಲಿಂಗೇಶ್ವರ ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿ ಹಾಗೂ ಅವರ ಸದಸ್ಯರುಗಳೆಲ್ಲ ಬಂದಿದ್ದಾರೆ. ಹಲವು ವರ್ಷದಿಂದ ನಾವು ಇಲ್ಲಿ ಸಂಘ ಸಂಸ್ಥೆಯನ್ನು ಕಟ್ಟಿಕೊಂಡು ಮಹಾಲಿಂಗೇಶ್ವರ ಅವಭೃತ ಕಟ್ಟೆ ಸೇವಾ ಸಮಿತಿ ಅಂತ ರಚನೆ ಮಾಡಿಕೊಂಡು ಇದಕ್ಕೆ ಬೇಕಾಗುವಂಥ ವ್ಯವಸ್ಥೆಗಳನ್ನು ಹಲವು ವರ್ಷಗಳಿಂದ ಮಾಡ್ತಾ ಬಂದಿದ್ದೇವೆ. ಹಾಗೆಯೇ ದೇವಸ್ಥಾನದಿಂದ ಅಲ್ಪ ಸ್ವಲ್ಪ ಸಹಕಾರಗಳನ್ನು ನಮಗೆ ಕೊಡ್ತಾ ಇದ್ದಾರೆ. ಹಾಗೆ ನಮ್ಮ ಸಂಘ ಕೂಡ ಅದರ ಒಟ್ಟಿಗೆ ಕಾರ್ಯನಿರ್ವಹಿಸ್ತಾ ಇದೆ. ಇಲ್ಲಿ ಅನೇಕ ತೊಂದರೆಗಳು ಬರ್ತದೆ. ಅಂದರೆ ಮಳೆಗಾಲದಲ್ಲಿ ಪ್ರತಿ ವರ್ಷ ಇಲ್ಲಿ ನೆರೆ ಬರ್ತದೆ. ಹಾಗೆ ಇಲ್ಲಿ ಪ್ರಕೃತಿಯ ಇದರಲ್ಲಿ ವ್ಯತ್ಯಾಸಗಳು ಬರ್ತದೆ. ಅದನ್ನು ಪ್ರತಿ ವರ್ಷ ಕೂಡ ನಾವು ಇಲ್ಲಿ ಅದನ್ನು ಮಾಡಬೇಕಾಗ್ತದೆ. ಹಾಗೆ ಈಗ ನಾವು ವ್ಯವಸ್ಥಾಪನಾ ಸಮಿತಿಯಿಂದ ಹೋಗಿ ರಿಕ್ವೆಸ್ಟ್ ಮಾಡಿದ್ದೇವೆ. ಹಾಗೆ ಇಲ್ಲಿ ಟಾಯ್ಲೆಟ್ನ ವ್ಯವಸ್ಥೆ ಕೂಡ ಆಗಬೇಕಂತ ಹಲವು ವರ್ಷಗಳಿಂದ ಕೇಳ್ತಾ ಇದ್ದೇವೆ. ಆದರೆ ಮಾಡುವುದು ತುಂಬ ಕಷ್ಟದ ವಿಷಯ. ಇಲ್ಲಿ ಅದಕ್ಕೆ ಬೇಕಾಗುವಂಥ ನೀರು ವ್ಯವಸ್ಥೆ ಅದನ್ನೆಲ್ಲ ಇಲ್ಲಿ ತಂದು ಇಡಬೇಕು ಮತ್ತು ಕೊಂಡೋಗಬೇಕು. ಹಾಗೆ ಈ ವರ್ಷ ಅಲ್ಪ ಪ್ರಮಾಣದಲ್ಲಿ ಒಂದು ಟ್ರಯಲ್ ಆಗಿ ಅದನ್ನು ಮಾಡುವ, ಹೇಗೆಲ್ಲ ಮುಂದಿನ ದಿನಗಳಲ್ಲಿ ಮಾಡಬಹುದು ಅಂತ ಅವರು ಆ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ನಾವು ಕೂಡ ಸಹಕಾರವನ್ನು ಕೊಡ್ತೇವೆ. ಮುಂದಿನ ದಿನಗಳಲ್ಲಿ ನಮಗೆ ಒಳ್ಳೆಯ ಸಹಕಾರವನ್ನು ಕೊಡ್ಬೋದು. ಹಾಗೆ ದೇವರು ಬರುವ ಸಹಸ್ರಾರು ಜನರು ಬರ್ತಾರೆ, ಅದನ್ನು ಕಂಟ್ರೋಲ್ ಮಾಡೋದು, ವಾಹನಗಳನ್ನು ನಿರ್ವಹಣೆ ಮಾಡೋದು, ಇದೆಲ್ಲ ನಾವು ಸಂಘದ ಮುಖಾಂತರ ಜವಾಬ್ದಾರಿಯನ್ನು ಮಾಡಿಕೊಂಡಿದ್ದೇವೆ. ಹಾಗೆ ಇಲ್ಲಿ ಬರುವಂಥ ರಸ್ತೆಯನ್ನು ಕಳೆದ ವರ್ಷ ಡಾಮರೀಕರಣ ಮಾಡಲಾಯಿತು. ಅದಕ್ಕೆ ನಾವು ಸ್ಥಳೀಯರಾದ ನಾವು ನಮ್ಮ ವರ್ಗ ಜಾಗವನ್ನು ಬಿಟ್ಟು ರಸ್ತೆಯನ್ನು ಕೊಟ್ಟಿರ್ತೇವೆ ದೇವರ ಹೆಸರಲ್ಲಿ. ಹಾಗೆ ಅದನ್ನು ಕೂಡ ಅಭಿವೃದ್ಧಿಯಾಗಿದೆ. ಹಾಗೆ
ಮುಂದಿನ ದಿನಗಳೇ ಒಳ್ಳೆಯ ಸಹಕಾರವನ್ನು ಕೊಡ್ತಾರೆ ಅಂತೇಳಿ ಭಾವಿಸ್ತೇವೆ. ನೋಡಿ ಇಲ್ಲಿ ಈಗ ನಮ್ಮ ಕಮಿಟಿ ಹೊಸತ್ತು ಬಂದದ್ದು, ಇವರ ಇದು ಅಶ್ವತ್ಥ ಕಟ್ಟೆ ಸಮಿತಿ ಎಷ್ಟೋ ವರ್ಷದಿಂದ ಇತ್ತು, ಸುಮಾರು ವರ್ಷದಿಂದ ಇಲ್ಲೂ ಇವರಿಗೆಲ್ಲ ಇದರ ಅನುಭವ ಉಂಟು. ಆ ಭಕ್ತರ ಬೇಡಿಕೆಗೆ ಸ್ಪಂದಿಸುವಂಥ ಕೆಲಸವನ್ನು ನಮ್ಮ ವ್ಯವಸ್ಥಾಪನಾ ಸಮಿತಿ ಮಾಡ್ತದೆ. ಹಾಗೆ ಇದಕ್ಕೆ ಕಟ್ಟೆಗೆ ವಂಶ ಪಾರಂಪರ್ಯವಾಗಿ ಇಲ್ಲಿ ಒಂದು ಮನೆತನದವರು ಇದ್ದಾರೆ. ದೇವರನ್ನು ಬರಮಾಡಿಕೊಳ್ಳುವುದು, ದೇವರನ್ನು ಕಳಿಸುವುದು, ಹಾಗೆ ಕಾಪ, ಹಾಗೆ 4 ಮನೆ ಮಧ್ಯಸ್ಥರು ಅಂತಿದ್ದಾರೆ. ಅವರೆಲ್ಲ ಸೇರಿಕೊಂಡು ಮುಂದಿನ ಹೇಗೆ ಇದಕ್ಕೆ ಏನೆಲ್ಲ ಆಗಬೇಕು, ಬೇಲಿ ಅದು ಮತ್ತು ಇಲ್ಲಿ ದೇವರನ್ನು ಇಡುವಂಥ ಒಂದು ಗುಂಡ, ಅದನ್ನೆಲ್ಲ ಅವರು ಪ್ರತಿ ವರ್ಷ ಅವರಾಗೆ ಬಂದು ಮಾಡಿಕೊಂಡಿದ್ದೆ. ನಾವೆಲ್ಲ ಅದಕ್ಕೆ ಸಂಬಂಧಪಟ್ಟವರೇ, ಅದರಿಂದ ಹೊರತ ಇದ್ದವರೇನಲ್ಲ. ನಾವೆಲ್ಲ ಒಟ್ಟು ಸೇರಿಕೊಂಡು ಇದನ್ನು ಅಭಿವೃದ್ಧಿ ಮಾಡಬೇಕಂತೇಳಿ ಒಂದು ಸಂಘ ಅಂತ ಒಂದು ಕಟ್ಟಿಕೊಂಡು ಇದನ್ನು ಅಭಿವೃದ್ಧಿಪಡಿಸಿದ್ದೇವೆ. ಇದಿಷ್ಟು ವ್ಯವಸ್ಥಾಪನಾ ಸಮಿತಿಯ ಒಂದು ಅಧ್ಯಕ್ಷರಾಗಿರ್ಬೋದು, ಜೊತೆಗೆ ಇಲ್ಲಿನ ಸ್ಥಳೀಯ ಅಶ್ವತ್ಥಕಟ್ಟೆ ಸಮಿತಿಯ ಪ್ರಮುಖರು ಹಂಚಿಕೊಂಡಿರುವಂತಹ ವಿಚಾರಗಳು. ಸೊ ಎಲ್ಲವನ್ನೂ ಕೂಡ ಇರುವಂತಹ ಸಮಸ್ಯೆಗಳನ್ನು ನಿವಾರಿಸಿಕೊಂಡು ಈ ಬಾರಿ ಕೂಡ ಯಾವುದೇ ರೀತಿ ತೊಂದರೆಗಳಾಗದ ಹಾಗೆ ಈ ಒಂದು ಅವಭೃತ ಮಹೋತ್ಸವವನ್ನು ನಡೆಸೋದಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದಾರೆ. ಸೊ ಇನ್ನೇನು ಕೆಲವೇ ದಿನಗಳಲ್ಲಿ ಪುತ್ತೂರು ಜಾತ್ರೆ ಸಮೀಪಿಸ್ತಾ ಇದೆ. ಸೊ ನಾವೆಲ್ಲರೂ ಕೂಡ ಈ ಒಂದು ಜಾತ್ರೋತ್ಸವ ಹಾಗೆ ಈ ಒಂದು ಅವಭೃತದಲ್ಲಿ ಪಾಲ್ಗೊಂಡು ಕೃತಾರ್ಥರಾಗೋಣ ಅನ್ನುವಂಥದ್ದನ್ನು ಹೇಳ್ತಾ ಲೋಕೇಶ್ ಬನ್ನೂರು ಮತ್ತು ಅಶ್ವಥ್ ಶೆಟ್ಟಿ ಜೊತೆಗೆ ಗೌತಮ್ ಶೆಟ್ಟಿ, ಸುದ್ದಿ ನ್ಯೂಸ್, ಪುತ್ತೂರು. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.